2025ರ ಮುಂಗಾರು ಅಧಿವೇಶನವು ಜುಲೈ 21ರಿಂದ ಆಗಸ್ಟ್ 12ರವರೆಗೆ ನಡೆಯುತ್ತದೆ ಎಂದು ಒಕ್ಕೂಟ ಸರ್ಕಾರದ ಸಂಸದೀಯ ಸಚಿವ ಕಿರಣ್ ರಿಜಿಜು ಅವರು ಪ್ರಕಟಿಸಿದರು. ಆಪರೇಷನ್ ಸಿಂಧೂರ ಬಗೆಗೆ ಚರ್ಚಿಸಲು ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ಪ್ರತಿಪಕ್ಷಗಳು ಕರೆ ಕೊಡುತ್ತಲೇ ಇವೆ. ಆ ಬಗೆಗೆ ಆಳುವ ಪಕ್ಷವು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಈಗ ಸಂಸದೀಯ ಮಂತ್ರಿ ರಿಜಿಜು ಅವರು ಮುಂಗಾರು ಅಧಿವೇಶನದ ದಿನಾಂಕ ಪ್ರಕಟಿಸಿರುವುದರಿಂದ ವಿಶೇಷ ಅಧಿವೇಶನ ನಡೆಯುವುದಿಲ್ಲ ಎನ್ನುವುದನ್ನು ಸೂಚ್ಯವಾಗಿ ಹೇಳಿದಂತಿದೆ ಎಂದು ತಿಳಿದುಬಂದಿದೆ. ಮುಂಗಾರು ಅಧಿವೇಶನವು ಯಥಾಪ್ರಕಾರ ಪ್ರತಿ ವರ್ಷ ನಡೆಯಲೇಬೇಕಾದ ಅಧಿವೇಶನವಾಗಿದೆ. ಈ ಅಧಿವೇಶನದಲ್ಲಿ ಭೀಮಾ ಸಂಶೋಧನಾ ಮಸೂದೆ ಮಂಡಿಸಲು ಸರ್ಕಾರವು ಸನ್ನಾಹ ನಡೆಸಿದೆ. ಕಳೆದ ಬಜೆಟ್ ಅಧಿವೇಶನವು ಜನವರಿ 31ರಿಂದ ಫೆಬ್ರವರಿ 13ರವರೆಗೆ ಹಾಗೂ ಮಾರ್ಚ್ 10ರಿಂದ ಏಪ್ರಿಲ್ 4ರವರೆಗೆ ಎಂದು 2 ಹಂತಗಳಲ್ಲಿ ನಡೆದಿತ್ತು. Government has decided to convene the monsoon session of the Parliament from 21st July till 12th of August, and all our business and other subject matters to be taken up during the monsoon session are ready, and we have taken a decision and it will be conveyed to Rashtrapati Ji for the